ಉಡುಪಿಯ ಕೊರಗಜ್ಜನ ಕಾರಣಿಕ ಪದೇ ಪದೇ ಆಗುತ್ತಿರುತ್ತದೆ. ಇಲ್ಲಿನ ಜನ ಅಪಾರವಾಗಿ ನಂಬುವ ದೈವ ಕೊರಗಜ್ಜ. ಕಲಿಕಾಲದಲ್ಲೂ ಕೊರಗಜ್ಜನ ಪವಾಡ ಮತ್ತೆ ಮತ್ತೆ ಗೋಚರವಾಗುತ್ತೆ. ಇದರಿಂದಾಗಿಯೇ ದೈವದ ಮೇಲಿನ ನಂಬಿಕೆ ಮತ್ತಷ್ಟು ದೃಢವಾಗುತ್ತಾ ಬಂದಿದೆ. ಅಂತಹ ಕೊರಗಜ್ಜನನ್ನೇ ಕದ್ದುವರ ಕತೆ ಏನಾಯ್ತು? ಕೊರಗಜ್ಜನ ಪವಾಡದ ಕುರಿತು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ. ಶಿವಾಂಶ ಸಂಭೂತ ಕೊರಗಜ್ಜ ಕರಾವಳಿಗರ ಇಷ್ಟ ದೈವ. ಏನೇ ಕಷ್ಟ ಬರಲಿ, ಮನೆಯ ಸ್ವತ್ತು ಕಳ್ಳತನವಾಗಲಿ, ಮಕ್ಕಳಿಗೆ ಕಾಯಿಲೆ ಬಾಧಿಸಲಿ, ಕೊರಗಜ್ಜನಿಗೊಂದು ವೀಳ್ಯದೆಲೆಯ ಹರಕೆ ಹೊತ್ತರೆ ಸಾಕು, ಕ್ಷಣ ಮಾತ್ರದಲ್ಲಿ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋದು ನಂಬಿಕೆ. ಇಂತಹ ಕೊರಗಜ್ಜನ ವಿಗ್ರಹವೇ ಗುಡಿಯಿಂದ ಕಾಣೆಯಾದ ಘಟನೆ ಉಡುಪಿ ಜಿಲ್ಲೆ ಹಿರಿಯಡ್ಕದ ಪಡ್ಡಂ ಎಂಬಲ್ಲಿ ನಡೆದಿದೆ. ಹೌದು, ಭಕ್ತಿಯಿಂದ ನಂಬುವ ದೈವ ಮೂರ್ತಿಯೇ ಕಾಣೆಯಾದ್ರೆ ಜನರ ಪಾಠೇನೂ ಅಲ್ವಾ? ಹಾಗಾಗಿ ಪಡ್ಡಂ ಎಂಬ ಹಳ್ಳಿಯ ಜನರು ದೇವರಿಗೆ ಒಂದು ಸವಾಲಿಟ್ರು. ನಿನ್ನ ಕಾರಣಿಕವನ್ನ ನೀನು ತೋರಿಸದೆ ಹೋದ್ರೆ ನಾವು ಇನ್ನು ನಿನಗೆ ಪೂಜೆ ಮಾಡಲ್ಲ. ನಿನ್ನ ಮೂರ್ತಿ ಕದ್ದವರು ಯಾರೆಂದು ನೀನೇ ಹುಡುಕಬೇಕು ಅಂತ ದೂರು ಕೊಟ್ರು. ಪವಾಡ ಏನಾಯ್ತು ಗೊತ್ತಾ? ಮರುದಿನವೇ ಕೊರಗಜ್ಜನ ವಿಗ್ರಹವನ್ನ ಕದ್ದವರು ಗುಡಿಯ ಹೊರಭಾಗದಲ್ಲಿ ಗೋಣಿ ಚೀಲದಲ್ಲಿ ಬಿಟ್ಟು ಹೋಗಿದ್ದಾರೆ. ಸ್ವಾಮಿ ಕೊರಗಜ್ಜ ದೈವಂದು ಪನ್ಪಾಯರು ಎನ್ನೋಡಿಡು ಮೆರಪಿನಾರೇ ಎನ್ನ ಬಾಳ್ವೆದ ಒಳ್ಳು. ಜನರಿಗೆ ಕೊರಗಜ್ಜನ ಪವಾಡ ಕಂಡು ವಿಸ್ಮಯವಾಗಿದೆ. ಪೊಲೀಸರಿಗೆ ದೂರು ನೀಡುವ ಮುನ್ನ ಕೊರಗಜ್ಜನಿಗೆ ದೂರು ನೀಡಿದ ಗ್ರಾಮಸ್ಥರಿಗೆ ದೈವದ ಮೇಲಿನ ಭರವಸೆ ಮತ್ತಷ್ಟು ಹೆಚ್ಚಾಗಿದೆ. ಕೊರಗಜ್ಜನ ಗುಡಿಯನ್ನ ಶುದ್ಧ ಮಾಡಿ ಮತ್ತೊಮ್ಮೆ ಪಂಚಲೋಹದ ಮೂರ್ತಿ ಪ್ರತಿಷ್ಠಾಪಿಸಲು ತಯಾರಿ ನಡೆಸಿದ್ದಾರೆ. ಸನ್ನಿಧಾನದಲ್ಲಿ ದರ್ಶನ ಸೇವೆ ನಡೆಸಲು ಮುಂದಾಗಿದ್ದಾರೆ. ಹಿರಿಯಡ್ಕ ಪೊಲೀಸರು ಕೂಡ ನಮ್ಮ ಕೆಲಸವನ್ನ ದೈವವೇ ಮಾಡಿದೆ ಎಂಬ ಶ್ರದ್ಧೆಯನ್ನ ಪ್ರಕಟಿಸಿದ್ದಾರೆ. ಬಡವರ ದೈವ ಕೊರಗಜ್ಜ ತನ್ನ ಪವಾಡಗಳಿಂದ ಮಂಗಳೂರು, ಉಡುಪಿ ಭಾಗದ ಜನರ ಮನಸ್ಸಿನಲ್ಲಿ ಮಹತ್ವದ ಸ್ಥಾನವನ್ನ ಹೊಂದಿದ್ದಾನೆ. ಇದೀಗ ಪಡ್ಡಂ ದೇವಸ್ಥಾನದಲ್ಲಿ ಕೊರಗಜ್ಜ ಕುತೂಹಲದ ಕೇಂದ್ರ ಬಿಂದು ಎನಿಸಿದ್ದಾನೆ. ಇನ್ನು ಕೂಡ ನೆಕ್ಸ್ಟ್ 2 ವರ್ಷಕ್ಕೊಮ್ಮೆ ಇಲ್ಲಾದ್ರೆ ಎಲ್ಲ ಹರಕೆಯಲ್ಲಿ ಇದ್ರೆ ವರ್ಷ ಮಾಡ್ಬೋದು ಅಂತ ಯೋಜನೆ ಮಾಡಿದ್ದೀವಿ. ತುಂಬ ಕಾರಣ ಉಂಟು. ತುಂಬ ಎಲ್ಲ ಇಲ್ಲಿ ಅವ್ರಿಗೆ ನಾವು ಕೂಡ ಭಕ್ತಲ್ಲ, ಅದು ನೀಚೆ ಒಂದು ಇದು ಸ್ವಲ್ಪ ನಾನು ಕೂಡ ಇದು ಮಾಡಿದ್ದೀನಿ ಅದರ ಮೂರ್ತಿಯದು ಕೆತ್ತನೆ ಮಾಡಲಿಕ್ಕೆ. ಅದು ತುಂಬ ನಾವೊಂದು ಎಣಿಸಿದ್ರೆ ನಮ್ಮ ಕೆಲಸ ಎಲ್ಲ ಸಾಕಲ್ಲ. ಜೀವನೋದ್ರ ಒಂದು 5 ವರ್ಷ ಆಯಿತು. 5 ವರ್ಷ. ಕದ್ದವರು ಇಲ್ಲಿ ಬಂದೇ ಬರ್ತಾರೆ, ಗ್ಯಾರಂಟಿ ಬರ್ತಾರೆ. ಅವರೇ ಬರ್ತಾರೆ, ಅವ್ರು ನಾವು ಹುಡ್ಕೋದು ಬೇಡ, ಅವರೇ ಬಂದೇ ಬರ್ತಾರೆ ಇಲ್ಲಿ. ಕೊರಗಜ್ಜ ದರ್ಶನ ನಾಡ್ದು 19ಕ್ಕೆ ಹೂವಿನ ಪೂಜೆ ಮತ್ತು ದರ್ಶನ ದೇವಿ ಉಂಟು. ಆವಾಗ ನಮಗೆ ಡೌಟ್ ಅಲ್ಲಿ ಅವ್ರು ಬರ್ಬೋದು ಅಂತ. ನಂಬಿಕೆಗೂ ಮೂಢನಂಬಿಕೆಗೂ ತೆಳುವಾದ ವ್ಯತ್ಯಾಸ ಇರತ್ತ. ದೇವರ ಭಯ ಎಷ್ಟು ಜನರ ಪರಿವರ್ತನೆಗಳಿಗೆ ಕಾರಣವಾಗಿದೆ. ಕೊರಗಜ್ಜನ ವಿಗ್ರಹ ಕದ್ದವನಿಗೂ ದೇವರ ಭಯವಾಗಿರಬೇಕು. ಮನ ಪರಿವರ್ತನೆಗೆ ಕಾರಣವಾದ ಈ ಪ್ರಕರಣ ಪವಾಡ ಮತ್ತು ಪರಿವರ್ತನೆಗೆ ಉತ್ತಮ ಉದಾಹರಣೆಯಾಗಿದೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.